ಮಾರ್ಚ್ 11ರಂದು ರಿಲೀಸ್ ಆದ ರಾಬರ್ಟ್ 100 ಕೋಟಿ ಕ್ಲಬ್ ಸೇರಿಕೊಂಡಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಇದಾಗಿ 22 ದಿನಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವರತ್ನನಾಗಿ ಎಂಟ್ರಿ ಕೊಟ್ಟಿದ್ದಾರೆ. 2 ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಬರೆಯಲು ಶುರು ಮಾಡಿದೆ. ವಿಚಾರ ಇದಲ್ಲ, ಅಪ್ಪು ಮತ್ತು ದಚ್ಚು ಮಧ್ಯೆ ಈ 22 ದಿನಗಳು ಮತ್ತೆ ರಿಪೀಟ್ ಆಗುವ ಮೂಲಕ ಇತಿಹಾಸ ಮರುಕಳಿಸುವಂತೆ ಮಾಡಿದೆ. ಹಾಗಾದ್ರೆ ಏನಿದು 22ರ ಸೀಕ್ರೆಟ್? ಇವೆಲ್ಲವನ್ನು ತಿಳ್ಕೋಬೇಕಾದ್ರೆ ನಾವು 4 ವರ್ಷಗಳ ಹಿಂದೆ ಹೋಗಬೇಕು. ಎಸ್, ಅದು 2017. ಈ ವರ್ಷ ದಚ್ಚು ಮತ್ತು ಅಪ್ಪು ಅವರ ಬಹುನಿರೀಕ್ಷಿತ ಚಿತ್ರಗಳ ರಿಲೀಸ್ ಡೇಟ್ ಅನೌನ್ಸ್ ಆಗಿತ್ತು. ಅದೇ ರೀತಿ ಮಾರ್ಚ್ 24, 2017ರಂದು ರಾಜಕುಮಾರ ಗಾಂಧಿನಗರದ ನರ್ತಕಿ ಮೇನ್ ಥಿಯೇಟರ್ನಲ್ಲಿ ರಿಲೀಸ್ ಆದರೆ, ಏಪ್ರಿಲ್ 14, 2017ರಂದು ಚಕ್ರವರ್ತಿ ಸಂತೋಷ್ ಮೇನ್ ಥಿಯೇಟರ್ನಲ್ಲಿ ಬಿಡುಗಡೆಯಾಯಿತು. ಇವೆರಡು ಚಿತ್ರಗಳ ಬಿಡುಗಡೆ ದಿನಾಂಕ ಅಂತರ ಕೂಡ 22 ದಿನಗಳೇ. 4 ವರ್ಷಗಳ ಹಿಂದೆಯೇ 22 ದಿನಗಳ ಅಂತರದಲ್ಲಿ ರಿಲೀಸ್ ಆದ ಘಟಾನುಘಟಿಗಳ ಸಿನಿಮಾದ ಇತಿಹಾಸ ಇದೀಗ ಮತ್ತೆ ಮರುಕಳಿಸಿದೆ. ಅಷ್ಟೇ ಯಾಕೆ, ಚಿತ್ರಮಂದಿರಗಳು ಕೂಡ ಈ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಎಸ್, 22 ದಿನಗಳ ಅಂತರದಲ್ಲಿ ತೆರೆ ಕಂಡ ದಚ್ಚು ಅಪ್ಪು ಚಿತ್ರಗಳಿಗೆ ಗಾಂಧಿನಗರದ ಚಿತ್ರಮಂದಿರಗಳು ಕೂಡ 4 ವರ್ಷಗಳ ಬಳಿಕವೂ ಸಾಕ್ಷಿಯಾಗಿದೆ. ವಿಶೇಷ ಅಂದರೆ ಸಂತೋಷ್ ಮೇನ್ ಥಿಯೇಟರ್ ಅಂದರೆ ಅದು ಪಕ್ಕ ಪವರ್ ಸ್ಟಾರ್ ಅಡ್ಡ. ಹಾಗೆ ಸಂತೋಷ್ ಪಕ್ಕದಲ್ಲಿರುವ ನರ್ತಕಿ ಅಂದರೆ ಪಕ್ಕ ಡಿ ಬಾಸ್ ಸೆಂಟರ್. ಆದರೂ 2017ರಲ್ಲಿ ಡಿ ಬಾಸ್ ಸೆಂಟರ್ನಲ್ಲಿ ಪವರ್ ಸ್ಟಾರ್ ಅವರ ರಾಜಕುಮಾರ ರಿಲೀಸ್ ಆಗಿತ್ತು. ಅದೇ ರೀತಿ ಪವರ್ ಸ್ಟಾರ್ ಅಡ್ಡ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಡಿ ಬಾಸ್ನ ಚಕ್ರವರ್ತಿ 22 ದಿನಗಳ ಬಳಿಕ ತೆರೆಗೆ ಅಪ್ಪಳಿಸಿತ್ತು. ಅದೇ ಇತಿಹಾಸ ಇದೀಗ ಮತ್ತೆ ಮರುಕಳಿಸಿದೆ. ಈ ಬಾರಿಯೂ ಸಂತೋಷ್ನಲ್ಲಿ ರಾಬರ್ಟ್ ಅಬ್ಬರಿಸಿದ್ರೆ, ಯುವರತ್ನ ನರ್ತಕಿಯಲ್ಲಿ ಕಮಲ್ ಮಾಡ್ತಿದೆ. 4 ವರ್ಷಗಳ ಹಿಂದೆ ಪವರ್ ಸ್ಟಾರ್ ಡಿ ಬಾಸ್ಗಿಂತ 22 ದಿನಗಳ ಮುನ್ನ ಡಿ ಬಾಸ್ ಅಡ್ಡಕ್ಕೆ ಎಂಟ್ರಿ ಕೊಟ್ಟಿದ್ರು. ಆದರೆ ಈ ಬಾರಿ 22 ದಿನಗಳ ಮುನ್ನ ಪವರ್ ಸ್ಟಾರ್ ಅಡ್ಡಕ್ಕೆ ಡಿ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಈ 22 ದಿನಗಳ ಅಂತರದಲ್ಲಿ ಇಬ್ರು ಘಟಾನುಘಟಿ ನಟರ ಚಿತ್ರಗಳು ರಿಲೀಸ್ ಆಗುತ್ತೆ. ಅದು ಇಬ್ಬರ ಲಕ್ಕಿ ಚಿತ್ರಮಂದಿರಗಳು ಅದಲು ಬದಲು ಆಗುತ್ತೆ. ಈ ಇತಿಹಾಸ 4 ವರ್ಷಗಳ ಬಳಿಕ ಮರುಕಳಿಸುತ್ತೆ ಅಂದರೆ ಇದು ಅಚ್ಚರಿಯೇ ಸರಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಭವ್ ಪ್ರಶಾಂತ್. ಮುಂಗಾರು ಮಳೆ ಹಿಟ್ಟಾಗಿತ್ತು, 1 ತಿಂಗಳೇನಾಗಿತ್ತು. ಒಂದು ಸಕ್ಸಸ್ ಬಂದು ಮನುಷ್ಯ ನಮ್ಮನ್ನು ಮರೀಲಿಲ್ಲ ಅಂತ ನಮ್ಗೆ ಖುಷಿ ಆಗುತ್ತೆ. ದರ್ಶನ್ ಸರ್ ಈಚೆ ಬಂದಿಡು ತುಳುಲೆ ಕರೆಯೋದು, ನಾನು ಹೆಂಚಿನ ಮಾರೆ ಅಂತೇಳಿ ಹಿಂಗೆ ಕರೆಯೋರು. ಒಂದು ಲುಕ್ ಕೊಟ್ಟರು, ಅದು ಒಂದು ಲುಕ್ ನೋಡಿದ್ರೆ ಭಯ ಆಗ್ಬಿಡ್ತದೆ. ಈಗಲೂ ಕೊಡ್ತಾರೆ ಲುಕ್ಕು. ಬುಲ್ಬುಲ್ ಸಿನಿಮಾ ವರ್ಕ್ ನಡೀತಾ ಇತ್ತು. ಮಧ್ಯಾಹ್ನ ದಿನಕರ್ ಸರ್ ಫೋನ್ ಮಾಡಿದ್ರು. ದರ್ಶನ್ ಸರ್ ಏನೋ ಚೆನ್ನಾಗಿ ಮಾಡ್ತಿದ್ಯಾ, ಆಗಲಿ ಕಣ, ಒಳ್ಳೇದಾಗಲಿ ಅಂತೇಳಿ. ಆಯ್ತು ಬಿಡು, ಮುಹೂರ್ತಕ್ಕೆ ಬರ್ತೀನಿ ನಾನು ಅಂತಂದ್ರೆ. ಸುದೀಪ್ ಬರ್ತಾರಂತೆ, ಸುದೀಪ್ ಬರ್ತಾರೆ, ಆಯ್ತು ಬಿಡು ನಾವು ಬರ್ತೀವಿ ಅಂತಂದ್ರು. ಸೀನ್ ಅವ್ರು ಅಲ್ಲೇ ನಿಂತು ಆ ಕ್ಯಾರನ್ ಒಳಗಡೆನೆ ಎದ್ದು ನಿಂತು ಅವ್ನಿಗೆ ಬಂದು ಆ ಲುಕ್ ಕೊಟ್ಟು ಇದಕ್ಕೆ ನಾವು ಅಲ್ಲಿ ಹುಚ್ಚೊಯ್ದು ಬಿಡಬೇಕು, ಹಿಂಗಿರ್ಬೇಕು ಆ ಲುಕ್ ಅಂತೇಳಿ ಅವ್ರು ಪರ್ಫಾರ್ಮ್ ಮಾಡಿ ತೋರಿಸಿದ್ರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.